ಲೋಂಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆ ಉಡುಪಿ ಆಯೋಜನೆಯಲ್ಲಿ ನವೀಕೃತ ಹಿರಿಯ ನಾಗರಿಕರ ಮನೆ ಸಹಜೀವನ ಉದ್ಘಾಟನೆಗೊಂಡಿತು. ಕರ್ನಾಟಕ ಸಿಎಸ್ಐನ ಬಿಷಪ್ ಮೋಹನ್ ಮನೋಹರಾಜ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಮ್ಮ ದೇಶ ಪಿತೃಪ್ರಧಾನ ಸಮಾಜ ನಂಬುತ್ತದೆ. ತಂದೆ ತಾಯಿ ಹಿರಿಯರನ್ನ ಗೌರವಿಸುವ ಪರಂಪರೆ. ಆದರೆ ಕೆಲವೊಂದು ಕಾರಣಗಳಿಂದ ಹಿರಿಯರನ್ನ ಇಂದು ವೃದ್ಧಾಶ್ರಮಕ್ಕೆ ಸೇರಿಸುವ ಪ್ರಕ್ರಿಯೆ ಆರಂಭವಾಗಿದೆ. ಆಶ್ರಮದ ಪದ್ಧತಿ ನಮ್ಮದಲ್ಲ. ವೃದ್ಧಾಶ್ರಮಗಳ ಹಿರಿಯರಿಗೆ ಬಂದಿಖಾನೆ ಆಗಬಾರದು, ಒಂಟಿತನ ಕಾಡಬಾರದು ಎಂದರು. ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸುಶೀಲ್ ಜತ್ತನ್ನ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಹಜೀವನ ಹಿರಿಯ ನಾಗರಿಕರ ಮನೆಯ ಹೊಣೆ ಕೇವಲ ಮಿಷನ್ ಹಾಸ್ಪಿಟಲ್ಗೆ ಮಾತ್ರ ಅಲ್ಲ, ಇಡೀ ಸಮಾಜದ ಜವಾಬ್ದಾರಿಯಾಗಿದೆ. ಹಿರಿಯರಿಗೆ ಗೌರವ ನೀಡಿ ಅವರ ವೃದ್ಧಾಪ್ಯ ಜೀವನವನ್ನು ಉತ್ತಮಗೊಳಿಸಬೇಕು. ನಮ್ಮ ಆಸ್ಪತ್ರೆ ವತಿಯಿಂದ ಡೇ ಕೇರ್ ಸೆಂಟರ್ ನಿರ್ಮಿಸಿ ಅವರು ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳಬೇಕಾಗುವುದು ಎಂದರು. ಹಿರಿಯ ನಾಗರಿಕರನ್ನು ನೋಡಿಕೊಳ್ಳುವುದು ಖಾಲಿ ಮಿಷನ್ ಆಸ್ಪತ್ರೆ ಕಾರ್ಯ ಅಲ್ಲ, ನಮ್ಮ ಎಲ್ಲ ಇಡೀ ಸೊಸೈಟಿ ಅದೊಂದು ಡ್ಯೂಟಿ ಆಗಿರುತ್ತೆ. ಅವರನ್ನು ಎಂದಿಗೂ ನಾವು ಕೀಳಾಗಿ ನೋಡಿಕೊಳ್ಬಾರ್ದು. ಅವರ ವಿಸ್ಡಮ್, ಅವರ ನಾಲೆಜ್, ಅವರ ಎಕ್ಸ್ಪೀರಿಯನ್ಸ್ ಅನ್ನು ನಾವು ಉಪಯೋಗಿಸ್ತೀವಿ. ಬಗ್ಗೆ ಚರಿತ್ರೆ ನಮ್ಮ ಬಿಷಪ್ ಈಗಾಗಲೇ ಬಹಳ ಸ್ಪಷ್ಟವಾಗಿ ಬಿಡಿಸಿದ್ದಾರೆ. ಕೆಲವೊಮ್ಮೆ ಚರಿತ್ರೆ ಬಗ್ಗೆ ಮಾತಾಡೋದಿಲ್ಲ. ಆದರೆ ಸಹಜೀವನದಂಥ ವೃದ್ಧಾಪ್ಯರಿಗೆ ಬೇಕಾದಂಥ ಆಶ್ರಮಗಳು ನಮಗೆ ಬೇಕು. ಒಂದು ಕಾಲದಲ್ಲಿ ಮಿಷನರಿಗಳ ವಿಷನ್ ಬೋರ್ಡಿಂಗ್ ಹೋಮ್ಗಳನ್ನ ತೆರೆಯುವಂಥದ್ದು. ಮಕ್ಕಳಿಗೆ, ಅನಾಥ ಮಕ್ಕಳಿಗೆ, ತಂದೆ ತಾಯಿ ಇಲ್ಲದಂಥವ್ರು ಅಥವಾ ಬೇರೆ ಬೇರೆ ಬಡತನದಲ್ಲಿರುವ ಮಕ್ಕಳಿಗೆ ಬೋರ್ಡಿಂಗ್ ಹೋಮ್ ತೆಗೆದು ಶಿಕ್ಷಣ ಕೊಡ್ತಾ ಇದ್ರು. ಆದರೆ ಈಗ ನಾನು ನೆನೆಸ್ತೀನಿ, ನಮ್ಮ ಡಯಾಸಿಸ್ನಲ್ಲಿ ಬೋರ್ಡಿಂಗ್ ಹೋಮ್ ಮುಚ್ಚುವ ಕಾಲ. ನಾವು ಸೀನಿಯರ್ ಸಿಟಿಸನ್ಗೆ ನಾವು ಹೊಸದೊಂದು ರೀತಿಯ ಆಶ್ರಮಗಳನ್ನು ತೆರೆಯುವಂಥ ಕಾಲ ಅದಾಗಬೇಕು. ನಮ್ಮ ಆಶ್ರಮಗಳು